ಬೆಳ್ಮ ಗ್ರಾಮ ಪಂಚಾಯತದ ದೇಳಕಟ್ಟೆ ಪರಿಸರಡು ತಾದಿ ಬರಿಟ್ ತರಕಾರಿ ಮೀನು ಮಾರ್ನಕ್ಲಿರ್ದು ಜನ ಸೇರುನ ಅಪಾಯ ಉಂಡು ಅಂಚಾದ್ ಜನ ಸೇರಂದಿಲಕ ಏರೆಗ್ಲ ತೊಂದರೆ ಆವಂದಿಲಕ ನಿಭಾಯಿಸಾವಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ತೆರಿಪಾದಿರು. ಕೊರೋನಾ ಲಾಕ್ಡೌನ್ ಸಂಕಷ್ಟಡು ಜನಕ್ಲು ಮೀನು ತರಕಾರಿ ಅಂಗಡಿ ಸಾಮಗ್ರಿಲದ ಖರೀದಿಗೆ ಕಾಣದ ಪೊರ್ತು ಮಾತ್ರ ಅವಕಾಶ. ಉಳ್ಳಾಲ ವ್ಯಾಪ್ತಿಡು ತೊಕೋಡು ಕುತ್ತಾರರ್ದು ಬೊಕ್ಕ ದೇಳಕಟ್ಟೆನೆ ಮಲ್ಲ ಜಂಕ್ಷನ್ ಇಂದೆಟೆ ತಾದಿ ಬರಿಟ್ ತರಕಾರಿ ಮೀನು ಮಾರುನಕ್ಲ ಹೆಚ್ಚಾತಿರು. ಮೊಕ್ಲಿರ್ದಾತ್ರ ಜನಜಂಗುಳಿ ಸೇರಂಡು ಅಪಾಯ ಉಂಡು ಪಂಡದು ಕೇಂದ್ರ ಬತ್ತಿನ ಹಿನ್ನೆಲೆಡು ಬೆಳ್ಮ ಗ್ರಾಮ ಪಂಚಾಯತ್ ಶಾಸಕರು ಶ್ರೀ ಯುಟಿ ಖಾದರ್ ನಮ್ಮ ತಾಲೂಕೆಡು ಪೊಲೀಸ್ ಅಧಿಕಾರಿಗಳ ಒಟ್ಟಿಗೆ ಶನಿವಾರ ಕಾಂಡೆ ಸಭೆ ನಡೆಪಾಯಿರು. ಸ್ವಲ್ಪ ಕಡಿಮೆ ರೇಟ್ ಕಡಿಮೆ ಸಿಗ್ತದೆ ಅಂತ. ಈಗ ಯಾರಾದ್ರೂ ದುಡ್ಡೇ ಇಲ್ಲ ಸರ್. ತುಂಬಾ ಜನ ಮನೇಲಿ ಇರುವವರು ಸ್ವಲ್ಪ ತಗೊಂಡೋಗಿ ಮನೇಲಿ ತಿಂತಾರೆ ಅಂತ ಮಾತ್ರ ಈ ಫುಟ್ಪಾತ್ ವ್ಯಾಪಾರ ಮಾಡಿ ಕೊಡಿ ಅಂತ, ಯಾವ್ದಾದ್ರು ಅಂಗಡಿ ಮುಂದೆ ಕೊಡಿ ಅಂತ. ಬೇರೆ ಯಾವ್ದು ಉದ್ದೇಶ ಇಲ್ಲ ಸರ್. ಅಂಗಡಿಯಲ್ಲಿ ಇರುವವರು ಇವತ್ತು ರೆಂಟ್ ಇರುವಾಗ ಅವ್ರ ಕೆಲಸದಲ್ಲಿ ಅದಕ್ಕೆಲ್ಲ ಸೇರಿಸ್ಕೊಂಡು ಹಾಕೊಂಡು ನೋಡ್ತಾರೆ. ಆದ್ರೂ ಎಲ್ಲ ಅಂಗಡಿಯಲ್ಲಿ ಹಾಕ್ಲಿಕ್ಕೆ ಏನಿಲ್ಲ. ಸರಿ ಪಂಚಾಯತ್ ನೋಡ್ತಾರೆ ಒಂದು ನಾಲ್ಕೈದು ಜನರಿಗೆ ಮಾಡಲಿ ಅಂತ ಈಗ ಅಂಗಡಿ ಕೊಡ್ತಾರೆ. ಅದು ಸರಿ ಒಂದು ಕೆಜಿ ಅದನ್ನು ಯೋಚನೆ ಮಾಡೋದು. ಆ ತಪ್ಪು ಮಾಡೋದು ಗೊತ್ತಿರಲಿಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಯಾರೋ ಒಬ್ರಿಗಾಗಿತ್ತು ಅಷ್ಟೇ. ಈಗ ಸಲೀಂ ಹೆಗ್ಡೆ ಹುಷಾರಿಲ್ಲ ಅಂತ ತಕ್ಷಣ ಇಡೀ ಆ ತೊಕ್ಕೊಟ್ಟೆಲ್ಲ ಬ್ಲಾಕ್ ಆಗ್ಬಿಡ್ತು. ಅವ್ರು ಕರ್ಕೊಂಡೋಗಿ ಹಾಸ್ಪಿಟಲ್ ವಾಸಿಂಗ್ ಮಾಡ್ಕೊಂಡು ಬಂದರು, ಇನ್ನೊಬ್ರಿಗೆ ಪಾಸಿಟಿವ್ ಆಗುತ್ತೆ. ಹಿಂಗಾಗ್ತಾ ಇದೆ. ಅವನು ವಾಸಿ ಆಯಿತು, ಇವು ಮತ್ತೊಬ್ರು ಬಂತು ಅಲ್ಲೇ. ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಒಂದು 15 ದಿವಸ ನಾವು ಕಷ್ಟಪಟ್ಬಿಟ್ರೆ ಅದು ಹೊಟ್ಟೋಗ್ತದೆ. ಕೆಲಸ ಮಾಡ್ಬೋದು. ಒಬ್ಬ ಪ್ರೆಗ್ನೆಂಟ್ ಲೇಡಿ ನಾನು ಹೋಗ್ಬೇಕಂತಾರೆ, ನಮ್ಮ ಜಿಲ್ಲಾಡಳಿತ ಆದೇಶ ಬಿಡಬಾರ್ದು ಯಾರು. ಡೆಲಿವರಿ ಕೇಸ್ನ ನಾನು ಬಿಡಲಿಲ್ಲ. ಅವ್ರು ಎಷ್ಟು ಶಾಪ ಹಾಕಿದ್ದಾರೆ ಅಲ್ಲೇ ನನ್ನ ಮುಂದೆನೆ. ನಿಮ್ಮಲ್ಲಿ ಯಾರು ಹೆಣ್ಮಕ್ಳು ಇಲ್ವಾ ಅಂತಾರೆ. ನಾವೆಲ್ಲ ಅನಿಸ್ಕೊಂಡು ಬಟ್ ಕರ್ತವ್ಯ ಮಿಕ್ಕಿದ್ದು ದೇವರು ಬಿಟ್ಟಿದ್ದೀವಿ. ನಾವು ಆ ಥರ ಕೆಲಸ ಮಾಡ್ತೀವಿ. ಒಂದ ಪೇಷಂಟ್ ತೆಗಿತಾ ಇದೆ ಸರ್. ಅಲ್ಲಿ ಬಂದಾಗ 1 ಗಂಟೆ 2 ಗಂಟೆ ಹೊರಗಡೆ ನಿಲ್ಲಿಸ್ತಾರೆ ಸರ್ ಆ್ಯಂಬುಲೆನ್ಸಲ್ಲಿ. ಒಂದಾಗ ನೀವು ಕೇರಳದಿಂದ ಪೇಷಂಟ್ ಕಳಿಸಬಾರ್ದು. ಕಳಿಸಿದ ಮೇಲೆ ಅವ್ರು ಕೇರಳದವರು ಈ ಹೆಗಡೆ ತೆಗಿಬೇಕು ಸರ್. ಖುದ್ದಾಗಿ ನಾನೊಂದು 5-6 ಪೇಷಂಟಲ್ಲಿ ನೋಡ್ಲಿಕ್ಕೆ ಹೋಗಿದ್ದೇನೆ ಸರ್. ಪಾಪ ಅವರು ಹೆರಿಗೆ ಬಂದ ಹೆಣ್ಮಕ್ಳು ರಿಟರ್ನ್ ಆಗಿ ಮನೆಗೆ ಹೋಗಿ ಕರ್ಕೊಂಡು ಬಿಡುವಂಥ ಕೆಲಸ ಎಲ್ಲ ನಾವು ಮಾಡ್ತಾ ಇದ್ದೇವೆ ಸರ್. ಅದನ್ನು ನೀವು ಮಾಡಬೇಕು. ಈಗ ಜಿಲ್ಲಾಧಿಕಾರಿ ಹೇಳಿ ಕರ್ಕೊಂಡು ರಿಟರ್ನ್ ಹೋಗಿ ಉಪ್ಪಿನಂಗಡಿ ಹೋಗಿದ್ದಾರೆ. ಅವರು ಕೇರಳದಿಂದ ಬಂದು 3 ತಿಂಗಳಾಯ್ತು ಉಪ್ಪಿನಂಗಡಿಗೆ. ಉಪ್ಪಿನಂಗಡಿಯಿಂದ ಕೇಸ್ ಹೆಗಡೆ ಎಲ್ಲಿ ತೆಗಿಯಲ್ಲ, ಕೇಸ್ ಹೆಗಡೆ ಬಂದೆ. ಅಲ್ಲಿ ಬಂದಾಗ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಕೇರಳದಲ್ಲಿರುವ ನಿಮ್ಮನ್ನು ಮುಟ್ಟುವುದೇ ಇಲ್ಲ ಅಂತ. ನಾನು ಅವ್ರಿಗೆ ಹೇಳಿದೆ 3 ತಿಂಗಳಾಯ್ತು ಅವ್ರು ಬಂದು ಇಲ್ಲಿದ್ದಾರೆ, ಅವ್ರು ಆ ಥರ ಇಲ್ಲ ಇಲ್ಲಿ ನನಗೆ ಮುಟ್ಲಿಕ್ಕೇನೆ ಇಲ್ಲ ಅಂತ. ಆ ಥರ ಪರಿಸ್ಥಿತಿ ಬರ್ತಾ ಇದೆ ಸರ್. ಅದೊಂದು ಸ್ವಲ್ಪ ಅದಲ್ಲ, ಅವರು ಮದುವೆ ಆಗಿ ಕೇರಳಕ್ಕೆ ಹೋದವರು. ಪೊಲೀಸ್ ಇಲಾಖೆ ಮಾತ್ರ ನಾನು ಮುಟ್ಟಲ್ಲ, ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಶಿಸ್ತು. ಈಗ ಇನ್ಸ್ಪೆಕ್ಟರ್ ಮಾಡಲ್ಲ ಅಂದ್ರೆ ನಾಳೆ ಸಸ್ಪೆಂಡ್, ನಾನು ಮಾಡಲ್ಲ ನಾನು ಸಸ್ಪೆಂಡ್. ಆ ಥರ ನಿಮಗೆ ರೂಲ್ಸ್ ಇಲ್ಲ. ಡಾಕ್ಟರ್ಸ್ ಹಂಗಿಲ್ವಲ್ಲ, ಅಯ್ಯೋ ಬೇರೆ ಬದುಕಿದ್ರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಸರ್. ನಾವು ಯಾವಾಗ ಅವರನ್ನೊಂದು ಇದಕ್ಕೆ ಅವ್ರ ಹತ್ರ ಗಾಡಿ ಕೂಡ ಇಲ್ಲ, ಯಾವುದು ಕೂಡ ಇರಲ್ಲ. ಈಗ ಅವರು ಬೈಕಲ್ಲಿ ಬರ್ಬೋದು. APMC ಕೆಲಸಕ್ಕೆ ಬೆಳಿಗ್ಗೆ 3 ಗಂಟೆ ಹೋಗ್ತಾರೆ. ಅವ್ರು ಬರುವಾಗ APMC ಜಾಯಿಂಟ್ ಡೈರೆಕ್ಟರ್ಸ್ ಅವ್ರು ಯಾರಿದ್ದಾರೆ ಅವ್ರು ಪಾಸ್ ಕೊಡ್ತಾರೆ. ಹೇಳಿದ್ರೆ ಚರ್ಚೆ ಬಂದಿದೆ. ಪಾಸ್ ಕೊಟ್ಟು ಬಿಡ್ಲಿಕ್ಕೆ ಹೇಳ್ತಾರೆ. ನಾವು ಹಾಸ್ಪಿಟಲ್ ಸ್ಟಾಫು, ಮೆಡಿಕಲ್ ಸ್ಟೋರ್ ಸ್ಟಾಫು, ಮತ್ತು ಇದು ನಂದಿನಿ ಕೆಲಸ ಹಾಲ್ನಲ್ಲಿ ಕೆಲಸ ಮಾಡೋಂಥವ್ರು, ಮತ್ತು ಕೂಲಿ ಕೆಲಸ ಮಾಡೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಯಾರನ್ನೂ ಮುಟ್ಬೇಡ ಅಂತ ನಾವು ಕೂಡ ಸರ್ಕಾರ ನಾವು ರಿಟರ್ನ್ ಹೋಗುವಾಗ ಅಲ್ಲಿ ನಿಲ್ತಾರೆ ಹಸಿರುಗಳಿಗೆ 11:30 12 ಗಂಟೆಗೆ 6 ಗಂಟೆಯಿಂದ ಬರ್ತೇವೆ. ನಮ್ಮ ಹತ್ರ ಪಾಸ್ ಏನೂ ಇಲ್ಲ. ಮುಂದೆ 14 ತಾರೀಕು ಪಾಸ್ ಇತ್ತು. ತುಂಬ ಗಾಡಿ ಇಲ್ಲ. 12 ಗಂಟೆಗೆ ನಿಮ್ಮ ವ್ಯಾಪಾರ 11:30 ಗಂಟೆಗೆ ಮುಗಿಸಿ 12 ಗಂಟೆಗೆ ಮನೆಗೆ ಹೋಗ್ತೇವೆ ನಾವು. 12:30 ತನಕ ಲಿಬ್ರಲ್ ಆಗಿ ಮಾಡ್ತಿದ್ದೀವಿ. ಈಗ 12 ಗಂಟೆಗೆ ನೀವು ಹೆಚ್ಚು ಕಡಿಮೆ ಆಗ್ತದೆ ಒಂದು 5-10 ನಿಮಿಷ. 12:30 ತನಕ ಈ ಪಾಯಿಂಟ್ಗಳಲ್ಲಿ ಇದ್ದವರು ಸ್ವಲ್ಪ ನೋಡಿ ಕೇಳಿ ಬಿಡಿ ಅಂತಾನೆ ಹೇಳಿ ಅಷ್ಟೇ. 1 ಗಂಟೆ ಮೇಲಂತೂ ಖಂಡಿತ ಬಿಡ. ತೊಂದರೆ ಮಾಡೋದು. 12:30 ಸ್ಟಾಪ್ ಬರ್ತಾರೆ. ಇನ್ನೊಂದೇನಿದೆ ಅಂದರೆ ಅವ್ರು ಶಾಪ್ಸ್ ಇರ್ತಾರೆ ಸರ್. ಅಟ್ಲೀಸ್ಟ್ ಒಂದು ಪರ್ಮಿಷನ್ ಲೆಟರ್ ಬರುತ್ತೆ. ಅವ್ರು ಅದನ್ನು ಸೇರ್ತಲ್ಲ ಇವರ ಸ್ಟಾಫ್ ಅದನ್ನು ಜೆರಾಕ್ಸ್ ನಮ್ಮ ಅಂತ ಹೇಳ್ತೇವೆ. ಒಬ್ಬರು ತರಲ್ಲ. ಕೇಳಿದ್ರೆ ನಾವು ನನ್ನ ಶಾಪ್ ಇದೆ ಬಿಡಿ ಅಲ್ಲ. ಅದಕ್ಕೆ ಯಾರು ಹೋಗ್ಬೋದಲ್ಲ ಆ ಕಡೆ 12 ಗಂಟೆವರೆಗೂ ಬಿಡಿ ಕೊಟ್ಟು ಬಿಡಿ. ಅವರು ಓನರ್ ಬಂದು ಅವ್ರ ಹೆಸರು ಎಲ್ಲ ವೆಹಿಕಲ್ ಬರ್ತಾ ಇರ್ತವೆ. ಪಾಸ್ ಅವರೇ ಡಿಸ್ಕೌಂಟ್ ಬರ್ತಾರೆ ಸರ್. ಗೂಡ್ಸ್ ವೆಹಿಕಲ್ ಸರ್, ಇತ್ಯಾದಿ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಸುಮಾರು ನೋಡ್ತಾ ಇರ್ತೇನೆ ಸರ್. ಬರುವಾಗ ಸುಮಾರು ಫಸ್ಟಿಗೆ ಇರಲಿಲ್ಲ ಸರ್. ಬರುವಾಗ ಕಾಲ್ ಇರ್ತಾ ಇತ್ತು. ನಾನು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತಾ ಇದ್ದೆ. ಇಲ್ಲಿ ಸ್ಪೀಡ್ ಆಗಿ ಮಿಡ್ಲಲ್ಲೇ ಬರ್ತಾ ಇದೆ. ಈಗ ಬರ್ಲಿಕ್ಕೆ ಆಗುದಿಲ್ಲ ಸರ್. ಫುಲ್ ಅಷ್ಟು ಟ್ರಾಫಿಕ್ ನರಳಿ ಬರೋದು ಸರ್. ಹಾಸ್ಪಿಟಲ್ ಜಾಗ ಬಿಡ್ತೀವಿ ಸರ್ ಎಲ್ಲ.
ಆ ಬಿಸಿಲಿಗೆ ಅಷ್ಟೊಂದು ಬಿಸಿಲು ಜಾಸ್ತಿ ಆಗ್ತದೆ. ಈಗ 12 ಗಂಟೆ ಈಗ 10 ಗಂಟೆಗೆ ಎದ್ದವರು 12 ಗಂಟೆ ಪಾಕಕ್ಕೆ ನಾವು ಬೇಗ ಹೋಗ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ಮಾಡಿ ಬಂದು ಚರ್ಚೆ ಮಾಡಿದ್ರೆ ತಾನೆ ಎಲ್ಲ ನೀವೇ ಬೇಡ ಅಂತಿದೆ. ಆಗಷ್ಟು ಸಿಗ್ತದೆ. 3 ಗಂಟೆ ಏನು ಮಾಡಲಿಕ್ಕೆ ಜನರು ಬೆಳಿಗ್ಗೆ ಬೆಟರ್ ಸರ್. ಬೆಳಿಗ್ಗೆ ನಾವು ಊಟ ಮಾಡಿ ಇಲ್ಲಿ ಬಂದು 7 ರಿಂದ 12 ಕರೆಕ್ಟ್ ಅಲ್ಲ ಮಾಡಿ ಎಲ್ಲ ಕಡೆ ಗ್ರಾಮ ಸದಸ್ಯ ಒಂದು ಅವ್ರು ಬೆಳಿಗ್ಗೆ ಹೊಡೆದು ದೂರ ದೂರ ನಿಲ್ಲಿಸ್ಬೇಕು. ನಿಮ್ಮ ಮಾತನ್ನು ಯಾರು ಕೇಳುವುದಿಲ್ಲ. ಮತ್ತೆ ಡಿಪಾರ್ಟ್ಮೆಂಟ್ ನೀವು ಹತ್ರ ನೀವು ತಾದಿ ಬರಿಟು ಒಟ್ಟಾರೆಯಾದ ತರಕಾರಿ ಮೀನು ಮಾರಾಟದಾತ್ರ ತೊಂದರೆ ಆವಂದಿಲಕ ತೂವನಡು ಪೊಲೀಸರ್ಲ ದೊಂಬುಡು ಉಂತುದು ಹೊರ ಸಹನೆ ತಕ್ಕೊಂಡು ಅಂಚಾದು ಬ್ಯಾರ ಮಲ್ಪುನಕ್ಲು ಎಚ್ಚರಿಕೆ ವಹಿಸಡು ಸಾರ್ವಜನಿಕರ್ಲ ಜಾಗ್ರತೆ ವಹಿಸಡು ಪಂಡದು ಎಸಿಪಿ ಕೋದಂಡರಾಮ ತೆರಿಪಾಯರು. ಅಲ್ಲಿ ಬಂದು ಆ ಬಿಸಿಲಲ್ಲಿ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ 12 ಗಂಟೆ ಅವ್ನು ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟಿರ್ತಾನೆ. 12 ಗಂಟೆವರೆಗೂ ಅವ್ನು ಕಾಫಿ ಕುಡ್ತಿರಲ್ಲ, ಕೆಲಸ ತಿಂಡಿ ಮಾಡಿರಲ್ಲ. ಅವನು ಬಿಸಿಲಲ್ಲಿ ಬಂದು ಮಾತಾಡಿದ ತಕ್ಷಣ ಅವನು ದಬಾಯಿಸ್ಬಿಡ್ತಾನೆ, ಅವ್ನು ತಡಿಲಾರ್ದೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ. ಇವನು ಫಸ್ಟ್ ಇರ್ತದೆ, ಅವನಿಗೆ ಬೆಳಿಗ್ಗೆ ಅಂತ ಇರ್ತದೆ, ಅದನ್ನು ಯೋಚನೆ ಮಾಡಲ್ಲ. ಈಗ ಫಾರಿನ್ ಕಂಟ್ರಿನಲ್ಲಿ ಪೊಲೀಸ್ನವ್ರಿಗೆ ಎಷ್ಟು ಗೌರವ ಕೊಡ್ತಾ ಅಂದರೆ ಅವ್ರಿಗೆ ಏನು ಕೆಲಸ ಕೊಡ್ತಿಲ್ಲ. ಇಲ್ಲಿ ರಿವರ್ಸ್ ಆಗ್ತಾ ಇದೆ. ಏನೇ ಸರ್ಕಾರ ಆದೇಶ ಮಾಡಿದ್ರು ಕೊನೆಗೆ ನಮಗೆ ಬರ್ತದೆ. ನಾವು ಮಾಡೋಕ್ಕೆ ಹೋದರೆ ಜನರಿಗೆ ಅದು ನಂಬಿಕೆನೇ ಬರ್ತದೆ. ವಿದ್ಯಾಲಯ ಕಡೆ ನಾನು ನಿಂತ್ಕೊಂಡು ನೋಡ್ತೀನಿ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಅವ್ನು ಅಲ್ಲೇ ಇರ್ತಾನೆ ಸರ್. ನಮಗೆ ಅವ್ರು ಇಬ್ಬರಲ್ಲ 4 ಜನ ಹಾಕ್ಬೇಕು, ಕನಿಷ್ಠ 6 ಜನ ಹಾಕ್ಬೇಕು. ನಾವಲ್ಲಿ ಇಬ್ಬರನ್ನ ಹಾಕಿದ್ದೀವಿ. 6 ಜನದ ಕೆಲಸ ಇಬ್ಬರು ಮಾಡ್ತಾ ಇರ್ತಾರೆ. ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಮನೇಲಿ ಕೂತ್ಕೊಂಡು ಸಂಬಳ ತಗೋತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಎಲ್ಲರಿಗೂ ರಜಾ ಕೊಟ್ಟಿದ್ದಾರೆ, ನಮಗೆ ಕೊಡ್ತಾ ಇಲ್ಲ. ನಾವು ದಬಾಯಿಸಿ ಎದುರಿಸಿ ಶಿಸ್ತಿನೆಲ್ಲ ಹಾಕಿ ಅಂತ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಈಗ ಅವ್ನಿಗೂ ಹುಷಾರಿಲ್ಲ ಅಂತಂದ್ರೆ ಅವ್ನು 1 ತಿಂಗಳು ಬರೋಲ್ಲ. ಹಿಂಗೆ ಹೋದ್ರೆ ಟೇಷನ್ ಕೆಲಸ ಮಾಡೋರು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಯಾರಾದ್ರೂ ಮಾತಾಡ್ತೀರ ಗಮನಕ್ಕೆ ಬಂದರೆ ಪೊಲೀಸರ ಹತ್ರ ನೀವು ಸಪೋರ್ಟ್ ಮಾಡಿ. ಯಾಕೆ ಮಾತಾಡ್ತೀವಿ, ಹೋಗ ಬಾಯಿ ಮುಚ್ಕೊಂಡ್ರೆ ಹೋಗ್ತಾನೆ. ಜನ ಸಪೋರ್ಟ್ ಮಾಡಿದ್ರೆ ಹೋಗ್ತಾರೆ. ಮನೆ 80 ವರ್ಷದ ಅಜ್ಜ ಯಾರೋ ಬಾಯಿ ಬಂದಾಗ ಬೈದು ಜನನೇ ಗಲಾಟೆ ಮಾಡಿಬಿಟ್ಟು FIR ಮಾಡಿಸೋದು. ಕೊನೆಗೆ ಆತನ ಕಾಯಿಲೆ ಮರು ಮನೆಯಿಂದ ಹೆಂಗೆ ಬಂದ, ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಸಾರ್ವಜನಿಕರು ಸಪೋರ್ಟ್ ಮಾಡಬೇಕು. ಇರ್ತಕ್ಕಂಥ ಕೋಣಜ ಪೊಲೀಸ್ ಸ್ಟೇಷನಲ್ಲಿ 25 ಜನ, ನಾವು ಕಂಗ್ರಾಡಿ ಪೊಲೀಸ್ ಸ್ಟೇಷನಿಂದ ರೂರಲ್ ಪೊಲೀಸ್ ಎಲ್ಲ ಕಿತ್ತು ಇಲ್ಲಿ ಒಂದು 25 ಜನ ಕೊಟ್ಟಿದ್ದೀನಿ ಸರ್. ಈಗ Extra. ಅವರು ಅಷ್ಟೇ ಸರ್, ಏನು ಬೇರೆ ಎಲ್ಲಿ ತರ್ತಾರೆ, ನಾನೇ ಮಾಡಬೇಕು. ಇವ್ರಿಗೆ 25 ಜನ ಕೊಟ್ಟಿದ್ದೀವಿ, ಅಧಿಕಾರಿಗಳು ಕೊಟ್ಟಿದ್ದೀವಿ. ಇದು ಬಾರ್ಡರ್ ಕ್ಲೋಸ್ ಮಾಡಬೇಕು, ಜಾನಪದ ಕಟ್ಟ ಇದು ಕ್ವಾರಂಟೈನ್ ಇದೆ, ಅಲ್ಲಿ ಬಂದು 15 ಜನ ರಾತ್ರಿ ಆಗಲು ಡಬಲ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ಸದ್ಯ ದೇವ್ರದ ಇದರಿಂದ ನೋಡಿ, ಅದು ಭಗವಂತನ ಆಶೀರ್ವಾದ. ಒಬ್ಬರು ಹುಷಾರಿಲ್ಲ ಅಂತ ಒಂದು ರಜೆ ಕೇಳಕ್ಕೆ ಬಂದಿಲ್ಲ ನಮ್ಮ ಹತ್ರ, ವಾಲಂಟಿಯರಾಗಿ ಕೆಲಸ ಮಾಡ್ತಾನೆ. ನೀವು ಅದನ್ನೆಲ್ಲ ಗಮನಿಸ್ಬೇಕು ನೀವು. ಈಗ ರಜೆ ಸಬ್ ಇನ್ಸ್ಪೆಕ್ಟರ್ ಹುಷಾರು ತಪ್ಪೋದ್ರೆ ನಮ್ಗೆ ಅರ್ಧ ಕೈಕಾಲು ಆಡೋದಿಲ್ಲ. ಯಾಕಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ಎಲ್ಲೂ ಸಿಗೋದೇ ಇಲ್ಲ. ಆ ರೀತಿ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ. ನೆನೆ ಯಾವ್ದಾದ್ರು ನೋಡ್ಕೊಳ್ಳಿ, ಅವರೆಲ್ಲ ನಾವು ಎಲ್ಲಿ ಬೇರೆ ಕಡೆಯಿಂದ ಕೊಡೋಕೆ ಬರೋದಿಲ್ಲ, ಅಷ್ಟೇ ಇರೋದು. ಎಲ್ಲ ಕಡೆ ಸಮಸ್ಯೆಗಳಿದ್ದಾವೆ, ಯಾವ ಕಡೆಯಿಂದ ಪೊಲೀಸ್ ಬರೋದಿಲ್ಲ. ಹುಷಾರು ತಪ್ಪು ಅಂತಂದ್ರೆ ಮತ್ತೆ ರೀಪ್ಲೇಸ್ಮೆಂಟೇ ಇಲ್ಲ. ಅದಕ್ಕೋಸ್ಕರ ತುಂಬ ಟೆನ್ಷನ್ ಕೊಟ್ಟು ಯಾರಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರೆ ನೀವು ಸಪೋರ್ಟ್ ಮಾಡಿ, ಹೋಗ ಸುಮ್ಮನೆ ಅಂತಾರೆ. ಒಬ್ಬ ಪಬ್ಲಿಕ್ ಬಂದು ಮಧ್ಯದಲ್ಲಿ ಹೇಳಿದ್ರೆ ಹೋಗ್ತಾರೆ. ಪೊಲೀಸ್ ಅಂತ ಹಂಗೆ ಆಗ್ಬಿಟ್ಟಿದೆ. ಈಗ ನಮ್ಮವ್ರಂತೂ ಹೇಳಿದ್ವಿ, ಯಾರು ಹೊಡಿಬಾರ್ದಪ್ಪ, ಈಗ ಕಷ್ಟ ಕಾಲದಲ್ಲಿದ್ದಾರೆ, ಎಲ್ಲರೂ ತಾಪತ್ರೆ ಇದ್ದಾವೆ. ನೀವು ಮ್ಯಾಕ್ಸಿಮಮ್ ಅಂದರೆ ವೆಹಿಕಲ್ ರಿಟರ್ನ್ ಮಾಡ್ಕೊಳ್ಳಿ, ಸಣ್ಣ ಕೇಸ್ ಆದರೂ ಹಾಕಿ, ಬಟ್ ಹೊಡಿಬಾರ್ದು ಬೈಬಾರ್ದು ಅಂತ ಹೇಳಿದ್ವಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಅವ್ರು ತಾಳ್ಮೆ ಇರಬೇಕಲ್ಲ. ಬೆಳಗಿಂದ ಬಿಸಿಲು ಕೆಲಸ ಮಾಡ್ತಾ ಇರ್ತಾನೆ, ಯಾವಾಗ ಒಂದು ತರಲೆ ಮಾಡಿದ್ರೆ ಅವನು ಸಿಟ್ಟು ಬರ್ತದೆ. ನಾವು ಸೆಲ್ ಫೋನ್ ಸಲ ಮಾತು ಮಾಡಿದ್ವಿ. ಈಗ ನಮ್ಮ ನಿನ್ನೆ ತಾನೇ ಹೇಳಿದ್ರು, ಅವರು ಪಕ್ಕದಾಗಿ ಇವರೇ ಮಾಡಿದ್ರು, ಅವರೇ ಮೇಂಟೈನ್ ಮಾಡಿದ್ವಿ. ಈಗ ಅಂಗಡಿಯವರೇ ಸರ್, ಈಗ ಅದು ಹೋದಾಗ ಅವರೇ ಮೇಂಟೈನ್ ಮಾಡಬೇಕು. ಒಮ್ಮೆಯನ್ನು ತಂದು ಅಲ್ಲ, ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಎಲ್ಲರ ಕೆಲಸ ನಾವು ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಆ ಥರ ಬಂದಾಗ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ. ಅಂಗಡಿ 3 ದಿವಸ ಮುಗಿಸ್ತೀವಿ ಬಾಕ್ಲ. ಸಾರ್ವಜನಿಕರಿಗೆ ಕಾಣಿದ ಪೊರ್ತುಡು ಖರೀದಿಗೆ ಒವ್ವೆ ತೊಂದರೆ ಆವಂದಿಲಕ ಆಯ್ನಾತು ತೂವನ್ವ ತಾದಿ ಬರಿತ ವಾಹನ ಪಾರ್ಕ್ ಮಲ್ಪುನಕ್ಲ ಸರಿಯಾದ ಪಾರ್ಕ್ ಮಲ್ಪುಡು ಜನಜಂಗುಳಿ ಸೇರಂದಿಲಕ ಬ್ಯಾರ ಮಲ್ಪುನಕ್ಲ ಎಚ್ಚರಿಕೆ ವಹಿಸಲು ಪಡೆದು ಕೋಣಾಜೆ ಪೊಲೀಸ್ ಠಾಣಾಧಿಕಾರಿ ಶ್ರೀ ಮಧುಸೂದನ್ ತೆರಿಪಾಯರು. ಮಾನ್ಯ ಶಾಸಕರ ಆದೇಶ ಪ್ರಕಾರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಆದಷ್ಟು ವೆಹಿಕಲ್ ಬರಲಾರ್ದಂಗೆ ನೋಡಬೇಕು. ಎರಡನೇದು ಅಂತಂದರೆ ಹಾಕರ್ಸ್, ರಸ್ತೆ ಬದಿ ವ್ಯಾಪಾರಿ ತರಕಾರಿ ಮಾರಾಟಕ್ಕೆ ಅವಕಾಶ ಇಲ್ಲ. ಈ ಸದ್ಯದ ಇದು ಪರಿಸ್ಥಿತಿ ಮುಗಿಯೋವರೆಗೆ ಯಾವುದೇ ಮೀನು ಮಾರಾಟ ಆಗಲಿ, ಯಾವುದೂ ರಸ್ತೆ ಬದಿಯಲ್ಲಿ ಹಣ್ಣು ಆಗಲಿ ಯಾವುದಾಗಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಎಲ್ಲರೂ ಸಹಕಾರ ಕೊಡಬೇಕು. ನಮ್ಮಿಂದ ಏನು ಸಹಾಯ ಬೇಕು ಪೊಲೀಸ್ ಇಲಾಖೆಯಿಂದ ಕೊಡ್ತೀವಿ ಅಂತ ಮಾನ್ಯ ಸಾಹೇಬರು ACP ಸಾಹೇಬರು ಹೇಳಿದ್ದಾರೆ, ಶಾಸಕರನ್ನು ಹೇಳಿದ್ದಾರೆ. ಆ ರೀತಿ ನಾವು ವರ್ತನೆ ಮಾಡ್ತೀವಿ. ಆದಷ್ಟು ಶಾಂತ ರೀತಿಯಿಂದ ಕೆಲವು ಶಾಸಕರಿಗೆ ಸಾರ್ವಜನಿಕರಿಗೆ ಅಂದರೆ ಗಿರಾಕಿಗಳಿಗೆ ತಾವು ಸ್ವಲ್ಪ ಅಡ್ವೈಸ್ ಮಾಡಿ ವಾಹನಗಳನ್ನು ನಿಮ್ಮ ಅಂಗಡಿ ಮುಂದೆ ನಿಲ್ಲಿಸ್ದಂಗೆ ನೋಡಿದರೆ ಸಾಕು. ಪ್ರತಿಯೊಬ್ಬರು ನಿಮ್ಮ ಅಂಗಡಿ ಮುಂದೆ ನಿಂತರೆ ಜನ ಎಲ್ಲಿ ಬಂದು ನಿಲ್ಬೇಕು ಹೇಳಿ, ಹೌದಾ? ರಶ್ ಆಗ್ತದೆ. ಆದ್ದರಿಂದ ವಾಹನಗಳನ್ನು ಸ್ವಲ್ಪ ದೂರ ಇಟ್ಟು ಅವ್ರು ನಡ್ಕೊಂಡು ಬರಲಿ, ಅಂಗಡಿಗೆ ಚೆನ್ನಾಗಿ ಕಾಣ್ತದೆ, ಯಾರಿಗೂ ತೊಂದರೆ ಆಗೋದಿಲ್ಲ. ಆ ರೀತಿ ತಾವೆಲ್ಲ ಮಾಡಿ ಅಂತ
ಸಬಿಟ್ಟು ಬ್ಯಾರದಕ್ಲೆನ ಸಾರ್ವಜನಿಕರಿನ ಸಮಸ್ಯೆಯನ್ನು ಕೇಂದ್ರ ಅಕ್ಲೆಗೂ ತೊಂದರೆ ಆವಂದಿಲ್ಲಕ ಬ್ಯಾರ ಮಲ್ಪೆರೆ ಅವಕಾಶ ಕೊರಡು ಕೊರೋನಾ ವೈರಸ್ ಪರಡಂದಿಲ್ಲಕ ತೂವನ್ನೌಲ ಆತೆ ಮುಖ್ಯ ಪಂಡದ ಶಾಸಕರು ಶ್ರೀ ಯುಟಿ ಖಾದರ್ ತಿಳಿಪಾಯರು. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಈಗಾಗಲೇ ಒಂದು ರೀತಿಯಿಂದ ಬಹುಶಃ ತಮ್ಮ ಲಾಕ್ಡೌನ್ ಸಹ ಜನ ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ತಮ್ಮ ಕೆಲಸ ನಿರ್ವಹಿಸಿದೆ, ಪಂಚಾಯತ್ನವರು ಸಹಕಾರ ಕೊಡ್ತಾ ಇದ್ದಾರೆ. ದೇರ್ಲಕಟ್ಟೆ ಇವತ್ತು ನಮ್ಮ ಮಂಗಳೂರು ಆದ ನಂತರ ತೊಕ್ಕೋಟು ಆದ ನಂತರ ದೇರ್ಲಕಟ್ಟೆ ದೊಡ್ಡ ಮಟ್ಟದ ಇವತ್ತು ಒಂದು ಕೇಂದ್ರ ಭಾಗವಾಗಿರ್ತದೆ ಎಲ್ಲ ವ್ಯಾಪಾರಸ್ಥರಿಗೆ. ಈ ಸಂದರ್ಭದಲ್ಲಿ ಇಲ್ಲಿ ಭಾಳ ಜನ ಇಷ್ಟು ವರ್ಷ ಇಲ್ಲದವರು ಕೂಡ ಸಡನ್ನಾಗಿ ಇಲ್ಲಿ ವ್ಯಾಪಾರ ಮಾಡೋದು, ಜನ ಬೇರೆ ಬೇರೆ ಊರಿಂದ ಬರೋದು, ಬಂದಾಗ ಈ ರೋಗಕ್ಕೆ ಸಂಬಂಧಪಟ್ಟ ಈ ಸೋಷಿಯಲ್ ಡಿಸ್ಟೆನ್ಸ್ಗಳು ಸಮಸ್ಯೆ ಆಗುವಂಥದ್ದು. ಅದಕ್ಕೊಂದು ಸಿಸ್ಟಮ್ ಅಂತ ಮಾಡಿದ್ದಾರೆ ಪಂಚಾಯತ್ನವರು. ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಪಂಚಾಯತ್ ವ್ಯಾಪಾರಸ್ಥರು ಮತ್ತು ನಮ್ಮ ಗ್ರಾಹಕರು ಹಾಗೂ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಡಿಪಾರ್ಟ್ಮೆಂಟ್ ಕೂತು ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಅವರ ಸಲಹೆಯನ್ನು ಕೊಟ್ಟು ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಮ್ಮ ಮುಖ್ಯ ಉದ್ದೇಶ ವೈರಸ್ ಇವತ್ತು ದೂರ ಆಗಬೇಕು. ಅದಕ್ಕೇನು ಸರ್ಕಾರ ನಿರ್ದೇಶನ ಮಾಡ್ತಾ ಅದಕ್ಕೆಲ್ಲ ಗೌರವ ಕೂಡ ಕೊಡಬೇಕು. ಅದರ ಜೊತೆಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಅದನ್ನು ಒಬ್ಬರು ದುರುಪಯೋಗ ಮಾಡಿದರೆ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ಅದನ್ನು ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿದ್ದುಕೊಂಡು ತಮ್ಮ ಸಂಪೂರ್ಣವಾದ ಸಹಕಾರ ಪಂಚಾಯತ್ನವರಿಗೆ, ಪೊಲೀಸ್ ಇಲಾಖೆಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆಗೆ ಕೊಡಬೇಕಂತ ಚರ್ಚೆ ಆಗಿದೆ. ಎಲ್ಲರೂ ಕೂಡ ಒಪ್ಪಿದ್ದಾರೆ ಈ ಪ್ರದೇಶದಲ್ಲಿ. ಮತ್ತು ಇಲ್ಲಿಂದ ಕೆಲಸ ಮುಗಿಸಿ 12 ಗಂಟೆ ತನಕ ಇವತ್ತು ಲಾಕ್ಡೌನ್ ಏನಿದೆ ಆ ಸಂದರ್ಭ ಯಾರು ಕಿರುಕುಳ ಕೊಡಬಾರ್ದು ಅಂದ್ಕೊಂಡು ನಿರ್ದೇಶನ ಇವತ್ತು ಇದೆ. ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಬ್ದುಲ್ ಸತ್ತಾರ್, ಪಿಡಿಒ ನವೀನ್ ಹೆಗ್ಡೆ ಸಭೆದ ಮುತಾಲಿಕೆಡಿದ್ದರು.